ಹಿಂದೂಗಳಿಗೆ ಇರುವಂಥ ಕಾನೂನನ್ನು ಮುಸ್ಲಿಮರ ಮೇಲೆ ಇರುವಂಥದ್ದು, ಮುಸ್ಲಿಮರ ಕಾನೂನನ್ನು ಕ್ರಿಶ್ಚಿಯನ್ರ ಮೇಲೆ ಇರುವಂಥದ್ದು, ಇಂಥದ್ದು ಯಾವುದೂ ಅಲ್ಲ. ಇದು ಎಲ್ಲರಿಗೂ ಆಗುವಂಥದ್ದು. ಇದನ್ನು ರಾಜಕೀಯ ಉದ್ದೇಶಕ್ಕೆ ಬಳಸುವಂತಹ ತರಾತುರಿಯಲ್ಲಿ ದೇಶಕ್ಕೆ ಆಗಬೇಕಾದಂತಹ ಈ ಅತ್ಯಂತ ಒಂದು ಉತ್ತಮವಾದ ಒಂದು ವಿಚಾರ ಏನಿದೆ, ಇದಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ. ಒಂದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾಗೋದ್ರಿಂದ ಜುಡಿಷಿಯಲ್ ಸಿಸ್ಟಮಿಗೆ ತುಂಬ ಪರಿಣಾಮಕಾರಿಯಾದಂಥ ಒಂದು ಅನುಕೂಲ ಆಗ್ಬೋದು. ಸಾಮಾಜಿಕವಾಗಿ ನೋಡಿದ್ರೆ ಯಾವುದೇ ಧರ್ಮಕ್ಕೆ ಇದರಿಂದ ತೊಂದರೆ ಆಗಲಿಕ್ಕಿಲ್ಲ. ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಬರುವಂಥ ಸಬ್ಜೆಕ್ಟು ತರೋದರಿಂದ ಅಥವಾ ಅದನ್ನು ಮಾಡೋದರಿಂದ ಯಾವುದೇ ಧರ್ಮದ ಆಚರಣೆಗಳಿಗೆ ತೊಂದರೆ ಆಗೋದಿಲ್ಲ. ಆದರೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಅನ್ನುವಂಥ ರಾಜಕೀಯ ಪಕ್ಷಗಳದ್ದು ಸಮಸ್ಯೆ ಇರ್ಬೋದು. ಬಿಟ್ಟರೆ ಧಾರ್ಮಿಕ ಇದರಿಂದ ನೋಡಿದ್ರೆ ನಾವು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮೀಸಲಾತಿಗೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ತುಂಬ ಇದರ ಬೆನಿಫಿಷಿಯರಿ ಯಾರು ಅಂತ ಕೇಳಿದರೆ ಮಹಿಳೆಯರು ಮತ್ತು ಅವರ ಸಬಲೀಕರಣ ಒಂದು. ಇನ್ನೊಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಎಲ್ಲರೂ ಒಂದೇ, ಒಂದು ದೇಶ ಒಂದೇ, ಎಲ್ಲರೂ ಒಂದೇ ಅನ್ನುವಂತಹ ಒಂದು ಪರಿಕಲ್ಪನೆಗೆ ಬರ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರೋದರಿಂದ ಸರ್ಕಾರದಿಂದ ಈಗ ಸಿಗುವಂತಹ ಸವಲತ್ತು ಯಾರಿಗೂ ಸಿಗದೇ ಇರುವಂಥದ್ದು ಅಥವಾ ಹೊಸ ಸವಲತ್ತು ಸಿಗುವುದೂ ಆಗೋದಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಷಯ. ಏಕರೂಪ ನಾಗರಿಕ ಸಂಹಿತೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುತ್ತೆ ಅನ್ನುವಂಥ ವಿಚಾರ ಪರವಿರೋಧ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು? ಅದನ್ನು ಯಾವಾಗ ಜಾರಿ ಮಾಡಲಾಗುತ್ತೆ, ಯಾಕೆ ಜಾರಿ ಮಾಡಲಾಗುತ್ತೆ, ಅದರ ಹಿನ್ನೆಲೆ ಏನು, ಅದು ಜಾರಿ ಆಗೋದ್ರಿಂದ ಆಗುವಂಥ ಪರಿಣಾಮಗಳೇನು ಇತ್ಯಾದಿ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದೆ. ಯಾಕಂತ ಹೇಳಿದರೆ ಇದು ಹೀಗೆ ಇರುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದ ಮಾಹಿತಿ ಎಲ್ಲೂ ಇಲ್ಲ. ಕರಡು ಪ್ರತಿ ಕೂಡ ಬಿಡುಗಡೆಯಾಗಿಲ್ಲ. ಹಾಗಿದ್ದಾಗ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಓರ್ವ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಯಾರು ಅಂತ ಹೇಳಿದರೆ ಅರುಣ್ ಶ್ಯಾಮ್ ಅವರು. ಹೈಕೋರ್ಟ್ನ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ ಕೆಲಸವನ್ನು ಮಾಡಿರುವಂತಹ ಅರುಣ್ ಶ್ಯಾಮ್ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದವರು. ಪುತ್ತೂರು ವಿವೇಕಾನಂದ ಲಾ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಕೂಡ ಹೌದು, ಹಿರಿಯ ವಿದ್ಯಾರ್ಥಿ ಕೂಡ ಹೌದು. ಸೊ ಇವರು ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಅರುಣ್ ಶ್ಯಾಮ್ ಅವರು ಇವತ್ತು ಪುತ್ತೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಈ UCCಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಅವರಿಂದ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಅದು ಒಂದು ಕಲ್ಪನೆ, ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ನಿಮ್ಮ ಪರ್ಸ್ನಲ್ ಲಾಸ್ ಅಂದರೆ ಆಸ್ತಿ ವಿಚಾರವಾಗಿರ್ಬೋದು, ಮದುವೆ ವಿಚಾರವಾಗಿರ್ಬೋದು, ಅಥವಾ ಡಿವೋರ್ಸ್ ವಿಚಾರ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಈ ಥರದ ವಿಚಾರಗಳನ್ನು ಇಡೀ ದೇಶಕ್ಕೆ ಅಪ್ಲೈ ಆಗುವಂಥ ಒಂದೇ ಕಾನೂನು ಇರಬೇಕು ಅನ್ನುವಂಥದ್ದು ಒಂದು ವಿಚಾರ. ಹಾಗಾಗಿ ಒಂದು ದೇಶ, ಒಂದು ಸಂವಿಧಾನ, ಒಂದು ಕಾನೂನು ಅನ್ನುವಂಥದ್ದು ಇದು ಇರುವಂಥದ್ದು ಒಂದು ಪರಿಕಲ್ಪನೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಅಪ್ಲೈ ಆಗುವಂತಹ ಒಂದು ಕಾನೂನು ಮಾಡಬೇಕು. ಇಲ್ಲಿ ಹಿಂದೂಗಳಿಗೆ ಇರುವಂಥ ಕಾನೂನನ್ನು ಮುಸ್ಲಿಮರ ಮೇಲೆ ಇರುವಂಥದ್ದು, ಮುಸ್ಲಿಮರ ಕಾನೂನನ್ನು ಕ್ರಿಶ್ಚಿಯನ್ರ ಮೇಲೆ ಇರುವಂಥದ್ದು, ಇಂಥದ್ದು ಯಾವುದೂ ಅಲ್ಲ. ಇದು ಎಲ್ಲರಿಗೂ ಆಗುವಂಥದ್ದು. ಈಗ ಸಂವಿಧಾನ ಉದಾಹರಣೆಗೆ ಎಲ್ಲರಿಗೂ ಆಗುತ್ತೆ, ಇಡೀ ನಮ್ಮ ದೇಶ ಒಪ್ಪುವಂಥದ್ದು. ಅದೇ ರೀತಿ ಕ್ರಿಮಿನಲ್ ಲಾ ಇದೆ, ಇಂಡಿಯನ್ ಪಿನಲ್ ಕೋಡ್ ಇದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಸಿವಿಲ್ ಪ್ರೊಸೀಜರ್ ಕೋಡ್ ಇದೆ. ಕೋರ್ಟಿನ ಪ್ರೊಸೀಜರ್ ಎಲ್ಲರಿಗೂ ಒಂದೇ. ಅದೇ ರೀತಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು, ನಮ್ಮ ಆಸ್ತಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಾಗಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಇದೆ. ಇನ್ನು ಮದುವೆ, ಮ್ಯಾರೇಜು, ಡಿವೋರ್ಸ್, ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಬೇರೆ ಬೇರೆ ಕಾನೂನುಗಳಿದೆ. ಒಂದೊಂದು ಧರ್ಮಕ್ಕೆ ಅಥವಾ ಒಂದೊಂದು ಕಲ್ಪನೆಗೆ ಸಂಬಂಧಪಟ್ಟಾಗಿ ಅವರವರ ಅದು ಧಾರ್ಮಿಕ ಆಚರಣೆ ಇರ್ಬೋದು ಅಥವಾ ಅವರ ಒಂದು ಕಲ್ಚರ್ ಬೇಸ್ಡ್ ಇರ್ಬೋದು, ಬೇರೆ ಬೇರೆ ಆಚರಣೆ ಇದೆ. ಇವೆಲ್ಲವನ್ನು ಒಂದು ಕಾನೂನಿನಡಿಗೆ ತರಬೇಕು ಅನ್ನುವಂತಹ ಒಂದು ಕಲ್ಪನೆ ಇದೆ. ಓಕೆ, ಆದರೆ ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಂದರೆ ಇಷ್ಟು ವರ್ಷಗಳ ಕಾಲ ಈ ದೇಶ ಹೀಗೆ ಇತ್ತು, ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಇದೇ ಥರ ಬದುಕ್ತಾ ಇದ್ದೇವೆ, ಯಾಕೆ ಇದರ ಅಗತ್ಯ ಇದೆ ಈಗ ಅನ್ನುವಂಥದ್ದು? ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥ ಕಾನ್ಸೆಪ್ಟು ಬಹಳ ಚರ್ಚೆಯನ್ನು ಪಡೆದುಕೊಂಡಿತ್ತು. ಸಂವಿಧಾನ ತಜ್ಞರು ಚರ್ಚೆ ಮಾಡಿ ಇದನ್ನು ಫಂಡಮೆಂಟಲ್ ರೈಟ್ ಅಂದರೆ ಮೂಲಭೂತ ಹಕ್ಕಾಗಿ ಇಟ್ಕೋಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ಕೊಟ್ಟಿದ್ದರು. ಆದರೆ ಸಂವಿಧಾನದ ಈ ಡ್ರಾಫ್ಟಿಂಗ್ ಕಮಿಟಿಯ ಪ್ರಪೋಸಲ್ ಏನಿತ್ತು, ಇದರ ಬಗ್ಗೆ ಚರ್ಚೆಗಳಾಗ್ತವೆ. ಆವಾಗಿನ ಪಾರ್ಲಿಮೆಂಟ್ ಚರ್ಚೆಯ ಸಂದರ್ಭದಲ್ಲಿ ಕೊನೆಯದಾಗಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಭಾರತಕ್ಕೆ ಅತ್ಯವಶ್ಯಕ ಮತ್ತು ಬೇಕು, ತುಂಬ ಸೂಕ್ತ ಇದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದಷ್ಟು ಕಾನೂನನ್ನು ನಾವು ಈ ನಿಟ್ಟಿನಲ್ಲಿ ತಂದಿದ್ದೀವಿ. ಇನ್ನೂ ಒಂದಷ್ಟು ಕಾನೂನುಗಳನ್ನು ತಂದು ಎಲ್ಲ ಕಾನೂನು ಒಂದೇ ಇರಬೇಕು ಅನ್ನುವಂಥದ್ದು ಮಾಡೋದು ತುಂಬ ಸೂಕ್ತ ಇದೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ, ಆ ಸಂದರ್ಭ ಸನ್ನಿವೇಶ, ಸ್ವಾತಂತ್ರ್ಯ ಬಂದಿತ್ತು, ಆವಾಗ ನಮಗೆ ಎಜುಕೇಷನ್ನು ಹಿಂದೆ ಇತ್ತು, ನಮ್ಮದು ಡೆವಲಪ್ಮೆಂಟಲ್ಲೂ ಇದು ಕಡೆಗೆ ನಾವು ಫೋಕಸ್ ಮಾಡಬೇಕಿತ್ತು. ಸೊ ಆವಾಗಿನ ಮಾನಸಿಕ ಸ್ಥಿತಿ, ಆವಾಗಿನ ಸಂದರ್ಭ ಅದಕ್ಕೆ ಸೂಕ್ತ ಅಲ್ವೇನೋ ಅಂತ ಸಂಶಯ ಬಂದಿತ್ತು ಅವ್ರಿಗೆಲ್ಲ. ಅಂದರೆ ಈಗ ಬೇಡ, ಸಪೋಸ್ ಆವಾಗ ಏನಾದರೂ ಮಾಡಿದ್ದಿದ್ರೆ ಇದನ್ನು ಫಂಡಮೆಂಟಲ್ ರೈಟ್ ಅಂತನೋ ಅಥವಾ ಅಲ್ಲಿ ತಂದು ಅಥವಾ ಇದನ್ನು ಹೇರುವಂಥದ್ದು ಬೇಡ ಅನ್ನುವಂಥ ಅಭಿಪ್ರಾಯಪಟ್ಟರು. ಕಾಲಕ್ರಮೇಣ ಸಮಾಜ ಪರಿವರ್ತನೆ ಆದಾಗ, ಸಮಾಜದಲ್ಲಿ ಜಾಗೃತಿ ಬಂದಾಗ ಇದರ ಬಗ್ಗೆ ಒಂದು ಕಾನೂನನ್ನು ರೂಪಿಸುವಂಥದ್ದು ಸೂಕ್ತ. ಹಾಗೆ ಕಾಲಕ್ಕೆ ಕಾಯಬೇಕು ಅನ್ನುವಂಥದ್ದು ಇತ್ತು. ಈಗ ಏನು ಅಂದರೆ, ಕಾಲ ಒಂದು ರೀತಿಯಲ್ಲಿ ಪಕ್ವವಾಗಿದೆಯಾ ಅಂತ ಪ್ರಶ್ನೆ ಇರುವಂಥದ್ದು. ಯಾಕೆ ಅಂದರೆ, ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗೆ ಬೇರೆ ಕಾನೂನಿತ್ತು, ಅಥವಾ ನಮ್ಮ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಥವಾ ಕೆಲವು ಟ್ರೈಬಲ್ ನಾರ್ತ್ ಈಸ್ಟರ್ನು ಏನು ಇದೆಲ್ಲ ಇತ್ತು ಪ್ರಾಂತಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಕಾನೂನುಗಳು, ಅವರಿಗೆ ರಿಲ್ಯಾಕ್ಸೇಷನ್ಗಳೆಲ್ಲ ಇತ್ತು. ಇವತ್ತು ಅವೆಲ್ಲ ಒಂದೊಂದೇ ತೆಗಿತಾ ಬರ್ತಾಯಿದ್ವಿ. ಈಗ ಕಾಶ್ಮೀರದಲ್ಲಿರುವಂಥ ಸ್ಪೆಷಲ್ ಪ್ರಿವಿಲೇಜ್ ತೆಗೆದಾಗಿದೆ. ಸೊ ಇದು ಒಂದು ರೀತಿಯಲ್ಲಿ ಅನುಕೂಲಕರ ವಾತಾವರಣ. ಎರಡನೇದು ಏನಂದರೆ, ಇವತ್ತು ನಮ್ಮ ದೇಶದಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿ ಇದೆ. ಹಿಂದೆ ಕಂಪೇರ್ ಮಾಡಿದ್ರೆ ಶೈಕ್ಷಣಿಕವಾಗಿ ಭಾಳ ಹಿಂದೆ ಇತ್ತು. ಇವತ್ತು ನಮ್ಮಲ್ಲಿ ತುಂಬ ಸುಸಜ್ಜಿತವಾದಂತಹ ಎಜುಕೇಷನ್ ಸಿಸ್ಟಮ್ ಬಂದಿದೆ. ಎಲ್ಲರೂ ಎಜುಕೇಟರ್ ಆಗ್ತಿದ್ದಾರೆ, ಸಾಮಾಜಿಕವಾಗಿ ಜಾಗೃತಿ ಆಗ್ತಿದೆ. ಆಮೇಲೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಅವೇರ್ನೆಸ್ಸು ಇವತ್ತು ತುಂಬ ಬಂದಿರೋದ್ರಿಂದ ಜನರಿಗೆ ಇವತ್ತು ವಿಷಯಗಳನ್ನು ರೀಚ್ ಆಗುವಂಥದ್ದು ಭಾಳ ಸುಲಭ. ಹಾಗಾಗಿ ಜನರು ತನ್ನಿಂದ ತಾನೇ ಒಂದಷ್ಟು ಇವಾಗ ಅವೇರ್ನೆಸ್ಸನ್ನು ಬಂದಿರುವಂಥ ಸಂದರ್ಭ ಈಗ. ಸೊ ಹಾಗಾಗಿ ಮತ್ತು ಇನ್ನೊಂದೇನೆಂದರೆ, ಯಾವುದು ಸರಿ ತಪ್ಪು ಅಂತ, ಅಂದರೆ ಧರ್ಮದಲ್ಲಿ ಕೆಲವು ಆಚರಣೆ ಸರಿಯೋ ತಪ್ಪ ಅನ್ನುವಂಥದ್ದನ್ನು ಯಾವುದು ಮಿನಿಮಮ್ ರಿಕ್ವೈರ್ಮೆಂಟು ಅಥವಾ ಯಾವುದು ಫಂಡಮೆಂಟಲ್ ರಿಕ್ವೈರ್ಮೆಂಟು ಮಾಡಲೇಬೇಕಾದಂಥದ್ದು, ಇಂಥದ್ರ ಬಗ್ಗೆ ಜನರಿಗೆ ಇವತ್ತು ಅರಿವು ಬರ್ತಾ ಇದೆಯಲ್ಲ. ಹಾಗಾಗಿ ಇದು ಸೂಕ್ತ ಸಮಯ ಅಂತ ಅನಿಸುತ್ತೆ. ಇದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ತಾವು ಭಾವಿಸ್ತೀರಿ? ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ವಿರೋಧ ವ್ಯಕ್ತಪಡಲಿಕ್ಕೆ ಅಂದರೆ 2-3 ಕಾರಣ ನನಗನ್ಸುತ್ತೆ ಮೇಲ್ನೋಟಕ್ಕೆ. ಒಂದು, ರಾಜಕೀಯವಾಗಿ ಅದು ಮೇಜರ್ ಇರುವಂಥದ್ದು, ವೋಟ್ ಬ್ಯಾಂಕ್ ರಾಜಕೀಯ ಅಂತೇನಿದೆ. ಯಾಕೆಂದರೆ ಬ್ರಿಟಿಷರು ಮಾಡುವಾಗಲೂ ಈ ಡಿವೈಡ್ ಆ್ಯಂಡ್ ರೂಲ್ ಏನು ಹೇಳ್ತೇವೆ ನಾವು, ಧರ್ಮದ ಆಧಾರದಲ್ಲಿ ಕೋಡಿಫೈಡ್ ಕಾನೂನನ್ನು ತಂದಿದ್ದು ಬ್ರಿಟಿಷ್ ಕಾಲದಲ್ಲೇ. ಅವರು ಈ ರೀತಿ ಒಡೆದು ಆಳುವಂಥ ಒಂದು ಪರಂಪರೆಯನ್ನು ಹುಟ್ಟಾಕಿದ್ರು ಅಂತ. ಈಗ ಇದೇ ರೀತಿಯಾಗಿ ಇದು ಮುಂದುವರಿಬೇಕು ಅಂತ ಹೇಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೆ ಲಾಭ ಆಗ್ಬೋದು, ಇಲ್ಲ ಯೂನಿಫಾರ್ಮ್ ಕೋಡ್ ಏನೋ ಬಂತು ಅಂದರೆ ಆವಾಗ ಇನ್ನೊಂದು ಪಕ್ಷಕ್ಕೆ ಲಾಭ ಆಗೋದು. ಒಟ್ಟಿನಲ್ಲಿ ಇದನ್ನು ರಾಜಕೀಯ ಉದ್ದೇಶಕ್ಕೆ ಬಳಸುವಂತಹ ತರಾತುರಿಯಲ್ಲಿ ದೇಶಕ್ಕೆ ಆಗಬೇಕಾದಂತಹ ಈ ಅತ್ಯಂತ ಒಂದು ಉತ್ತಮವಾದ ಒಂದು ವಿಚಾರ ಏನಿದೆ, ಇದಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ. ಒಂದು. ಎರಡನೇದು, ಸಹಜವಾಗಿ ನಮ್ಮದು ಪುರುಷ ಪ್ರಧಾನ ರಾಷ್ಟ್ರವ ಸಮಾಜವ ನಾವೇನು ಹೇಳ್ತೇವೆ, ಈಗ ನಾವು ಅಲ್ಲಿಂದ ತುಂಬ ಜಾಗೃತಿಯಾಗಿ ಮುಂದೆ ಬರ್ತಾ ಇದ್ದೇವೆ. ಈಗ ಮಹಿಳೆಯರ ಸಬಲೀಕರಣಕ್ಕೆ ತುಂಬ ಕಾನೂನುಗಳು ಬಂದಿದೆ, ಪಾಲಿಸಿಗಳು ಬಂದಿದೆ. ಹಾಗಾಗಿ ಇವತ್ತು ಮಹಿಳೆ ಮತ್ತು ಪುರುಷರಿಗೆ ಒಂದೇ ರೀತಿಯ ಸ್ಥಾನಮಾನ ಎಲ್ಲವೂ ಸಿಗ್ತಾಯಿದೆ. ಸಂವಿಧಾನದಲ್ಲೂ ಅದನ್ನೇ ಹೇಳಿದೆ. ಸೊ ಈ ರೀತಿ ಬಂದಾಗ ಎಲ್ಲೋ ಒಂದು ಕಡೆ ಒಂದಷ್ಟು ಮೂಲಭೂತ ಏನು ಮನೋಸ್ಥಿತಿ ಇದೆ, ಅವರಿಗೆ ತಮ್ಮ ಈ ಪುರುಷ ಪ್ರಾಧಾನ್ಯ ಅಥವಾ ತಮ್ಮ ಹಕ್ಕುಗಳಿಗೆ ತೊಂದರೆ ಆಗ್ಬೋದು, ಅಥವಾ ತಮ್ಮ ಇಷ್ಟು ವರ್ಷದಿಂದ ಬಂದಂತಹ ತಮ್ಮ ಕಂಟ್ರೋಲ್ ತಪ್ಪಿ ಹೋಗ್ಬೋದು. ಎಲ್ಲರೂ ಸಮಾನರಾದರೆ, ಮಹಿಳೆಯರ ಸಬಲೀಕರಣ ಆದರೆ ನಾಳೆ ಅವರು ಮಾತು ಕೇಳದಂಥ ಸಂದರ್ಭ ಅಥವಾ ಅವರವರ ಕಾಲಲ್ಲಿ ನಿಲ್ಲುವಂತಹ ಸಂದರ್ಭ ಬಂದಾಗ ಎಲ್ಲೋ ಒಂದು ಕಡೆ ಹಿನ್ನಡೆ ಬನ್ನುವಂಥ ಭಯ ಇರ್ಬೋದು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮೂಲಭೂತವಾದ ಏನು ಮಾಡ್ತಾ ಇದ್ದಾರೆ, ಇದು ಬೇಡ 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 ಅಂತ ಬೇರೆ ಕಾರಣ ನೆಪಗಳನ್ನು ಹೇಳಿ ತಪ್ಪಿಸ್ತಾ ಇರುವಂಥ ಒಂದು ಸನ್ನಿವೇಶ ಅಂತ ಅನಿಸುತ್ತೆ. ಈಗ ಇದರಿಂದ ಸಾಮಾಜಿಕವಾಗಿ ಒಂದಷ್ಟು ಮಹಿಳಾ ಸಬಲೀಕರಣ ಆಗುತ್ತೆ ಇತ್ಯಾದಿಗಳನ್ನು ಹೇಳಿದ್ರಿ. ಅದನ್ನು ಹೊರತುಪಡಿಸಿ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು, ಅಂದರೆ ಈ ಹಿಂದೆ ಇದ್ದಂಥ ವ್ಯವಸ್ಥೆಗಿಂತ ಏನು ಬದಲಾವಣೆಗಳು ಕಾಣ್ತದೆ ಇದರಿಂದ ಅಂತ ಜಾರಿ ಆದರೆ? ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾಗೋದ್ರಿಂದ ಜುಡಿಷಿಯಲ್ ಸಿಸ್ಟಮಿಗೆ ತುಂಬ ಪರಿಣಾಮಕಾರಿಯಾದಂಥ ಒಂದು ಅನುಕೂಲ ಆಗ್ಬೋದು. ಯಾಕೆಂದರೆ ಒಂದೇ ಕಾನೂನು ಅಂತಿದ್ದಾಗ
ಎಕ್ಸ್ಪರ್ಟೈಸ್ ಅದು ಅಂಥದ್ದು ಅವಶ್ಯಕತೆ ಇರೋದಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಧರ್ಮದ ವ್ಯಾಜ್ಯ ಬಂದಾಗ, ಇಲ್ಲಾಂದರೆ ಆ ಧರ್ಮದಲ್ಲಿ ಯಾರು ಪರಿಣತರು ಇದ್ದಾರೆ, ಆ ಕಾನೂನನ್ನ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂಥ ವಕೀಲರು ಬೇಕು, ಅಂಥ ಜಡ್ಜಸ್ ಬೇಕು. ಇದು ಇಲ್ಲದಿದ್ದ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಹಾಗೆ ಬಾಕಿ ಉಳಿಯುವಂಥದ್ದು ಆಗ್ತವೆ. ಒಂದು ವೇಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದರೆ ಅಂಥದ್ದೆಲ್ಲ ಸುಧಾರಣೆ ಆಗ್ತದೆ ಅಂತ. ಅಂದರೆ ಕಾನೂನು ಒಂದೇ ಆದ್ದರಿಂದ ಎಲ್ರಿಗೂ ಅದರಲ್ಲಿ ಪರಿಣತಿ ಇರೋದರಿಂದ ಬೇಗ ಬೇಗ ವ್ಯಾಜ್ಯಗಳನ್ನು ತೀರ್ಮಾನ ಮಾಡ್ಬೋದು. ಅದೇ ರೀತಿ ಇನ್ನು ಸಾಮಾಜಿಕವಾಗಿ ಇದರ ಎಫೆಕ್ಟ್ ಏನಾಗ್ಬೋದು ಅಂತಂದರೆ, ಸಾಮಾಜಿಕವಾಗಿ ನೋಡಿದ್ರೆ ಯಾವುದೇ ಧರ್ಮಕ್ಕೆ ಇದರಿಂದ ತೊಂದರೆ ಆಗಲಿಕ್ಕಿಲ್ಲ. ಯಾಕೆಂದರೆ ಧರ್ಮದ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಕೇಳಿದ್ರೆ, ಅಂದರೆ ಮೂಲಭೂತವಾಗಿ ಇದು ಏನು ಅಂದರೆ ಈ ಹಲವಾರು ಪ್ರಕರಣಗಳು ಇದ್ರ ಬಗ್ಗೆ ಹೇಳ್ತಾರೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂದರೆ ಒಂದು ಧರ್ಮದ ಆಚರಣೆಯನ್ನು ಮಾಡದೇ ಇರೋದ್ರಿಂದ ಅಥವಾ ಆ ಆಚರಣೆಯನ್ನು ಬಿಡೋದ್ರಿಂದ ಧರ್ಮ ನಶಿಸಿ ಹೋಗುತ್ತಾ ಅಂತ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಬರುವಂಥ ಸಬ್ಜೆಕ್ಟ್ ತರೋದರಿಂದ ಅಥವಾ ಅದನ್ನು ಮಾಡೋದರಿಂದ ಯಾವುದೇ ಧರ್ಮದ ಆಚರಣೆಗಳಿಗೆ ತೊಂದರೆ ಆಗೋದಿಲ್ಲ. ಅವರವರಿಗೆ ಬೇಕಾದ ಆಚರಣೆಗಳು ಹಾಗೆ ನಡೀತವೆ. ಹಾಗಾಗಿ ಯಾವ ಧರ್ಮಕ್ಕೂ ಇದರ ತೊಂದರೆ ಇಲ್ಲ. ಆದರೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಅನ್ನುವಂಥ ರಾಜಕೀಯ ಪಕ್ಷಗಳದ್ದು ಸಮಸ್ಯೆ ಇರ್ಬೋದು. ಬಿಟ್ಟರೆ ಧಾರ್ಮಿಕ ಇದರಿಂದ ನೋಡಿದ್ರೆ ನಾವು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾವ ಧಾರ್ಮಿಕ ಹಕ್ಕುಗಳಿಗೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಎಲ್ಲೂ ಅದು ಸಮಸ್ಯೆಗೆ ತುತ್ತಾಗೋದಿಲ್ಲ. ಇಲ್ಲ, ಖಂಡಿತ ಯಾರದೇ ಧಾರ್ಮಿಕ ಹಕ್ಕಿಗೆ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಧರ್ಮದಲ್ಲಿ ಹೇಳಿರುವಂತಹ ಮಾಡಲೇಬೇಕಾದಂತಹ ಏನು ಆಚರಣೆಗಳಿದೆ, ಅದನ್ನು ಮಾಡದೇ ಇದ್ದರೆ ಧರ್ಮವೇ ನಶಿಸಿ ಹೋಗ್ಬೋದು ಅಂತಿರುತ್ತಲ್ಲ, ಆ ಥರದ ಆಚರಣೆಗಳು ಯಾವುದನ್ನು ಇದರಲ್ಲಿ ಮುಟ್ಟುವಂಥ ಪ್ರಶ್ನೆಯೇ ಇರುವುದಿಲ್ಲ. ಈಗ ಮೀಸಲಾತಿ ಇದೆ, ಮೀಸಲಾತಿಗೆ ಸಂಬಂಧಪಟ್ಟ ಮೀಸಲಾತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಈ ಏಕರೂಪ ನಾಗರಿಕ ಸಂಹಿತೆಯಿಂದ? ಇಲ್ಲ, ಮೀಸಲಾತಿಗೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸರ್ಕಾರದ ಅದು ಕೂಡ ಒಂದು ಪಾಲಿಸಿ. ಆದರೆ ಅದು ಕಾಲಕ್ಕೆ ಬಿಟ್ಟಿದ್ದು, ಅದಕ್ಕೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧ ಇಲ್ಲ. ಆಯಾಯ ಜಾತಿ ಇರ್ಬೋದು, ಧರ್ಮದ ಆಧಾರದಲ್ಲಿರ್ಬೋದು, ಬೇರೆ ಬೇರೆ ಮೀಸಲಾತಿಗಳಿದೆ ನಮ್ಮಲ್ಲಿ, ಅದು ಅದರ ಪಾಡಿಗೆ ನಡೀತಾ ಇರ್ತದೆ. ಅದರಿಂದ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಈಗ ಯಾವುದೇ ಒಂದು ಕಾನೂನನ್ನು ಅಥವಾ ಒಂದು ಕಾಯ್ದೆಯನ್ನು ಜಾರಿಗೆ ತರೋದು ಅಂತ ಹೇಳಿದರೆ ಅದರ ಪ್ರಕ್ರಿಯೆಗಳು ಹೇಗಾಗುತ್ತೆ? ಈಗ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಜಾರಿಗೊಳಿಸುವಂಥ ಪ್ರಯತ್ನ ಎಷ್ಟು ಸಮಯದಲ್ಲಾಗುತ್ತೆ, ಅದರ ಪ್ರಕ್ರಿಯೆಗಳು ಹೇಗೆ ಅಂತ ಸರ್? ಸಮಯದ ನಿರ್ಧಾರ ಹೇಳೋದು ಕಷ್ಟ, ಅದರ ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಲಾ ಕಮಿಷನ್ನಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಅವರು ಅದರ ಕರಡು ಸಿದ್ಧತೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಲಾ ಕಮಿಷನ್ನು ಜನಸಾಮಾನ್ಯರ ಅಭಿಪ್ರಾಯವನ್ನು ಕೇಳಿದೆ. ಸೊ ಇವತ್ತಿನ ಸಿಚುವೇಶನ್ ಏನಿದೆ ಅಂದರೆ ಅಭಿಪ್ರಾಯ ಕ್ರೋಢೀಕರಣ ಸ್ಟೇಜಲ್ಲಿದ್ದೇವೆ ನಾವು ಅಂತ ಹೇಳ್ಬೋದು. ಅಂದರೆ ಲಾ ಕಮಿಷನ್ ಏನು ಅಭಿಪ್ರಾಯ ಕೇಳಿದೆ, ಜನರು ಅವರವರ ಅಭಿಪ್ರಾಯವನ್ನು ಕಳಿಸ್ಬೋದು. ಅವೆಲ್ಲವನ್ನು ಕನ್ಸಿಡರ್ ಮಾಡಿ, ಅಂದರೆ ಅವೆಲ್ಲವನ್ನು ಪರಿಗಣಿಸಿ ಒಂದು ಕರಡನ್ನು ಅವರು ಸಿದ್ಧಪಡಿಸಬೇಕು. ಆ ಸಿದ್ಧ ಆದ ನಂತರ ಮತ್ತೆ ಜನ ಅಭಿಪ್ರಾಯವನ್ನು ಕೇಳ್ತಾರೆ. ಈ ಥರ ಡ್ರಾಫ್ಟ್ ರೆಡಿಯಾಗಿದೆ, ಇದರ ಅಭಿಪ್ರಾಯ. ಅದಾದ ನಂತರ ಇದನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ತಂದು ಟೇಬಲ್ ಮಾಡೋದು ಅಂತ ಹೇಳ್ತಾರೆ, ಅದನ್ನು ಚರ್ಚೆಗೆ ಮಂಡಿಸ್ತಾರೆ. ಚರ್ಚೆ ಆದ ನಂತರ ಅದನ್ನು ಮತಕ್ಕೆ ಹಾಕಿ ಆಮೇಲೆ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಇಷ್ಟು ಲೆಂದಿ ಪ್ರಾಸೆಸ್ ಇದೆ. ಇದು ಇವತ್ತಿಂದ ನಾಳೆಗೆ ಆಗಿಬಿಡ್ತದೆ ಅಂತೇನಿಲ್ಲ. ಇದೊಂದು ವೈಚಾರಿಕ ವಿಮರ್ಶಾ ವಿಷಯ ಆಗಿದೆ ಇವತ್ತು. ಈಗ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹ ಅಂತ ಹೇಳಿದ್ರಿ, ಹೇಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಅಂದರೆ ಕೊಡ್ಬೋದು, ಹೇಗೆ ಇದಕ್ಕೆ ಅವರು ಉತ್ತರವನ್ನು ಕೊಡ್ಬೋದು? ಅಂದರೆ ಲಾ ಕಮಿಷನ್ ಆಲ್ರೆಡಿ ಒಂದು ವೆಬ್ ಪೋರ್ಟಲಲ್ಲಿ ಇದಕ್ಕೆ ಜಾಹೀರಾತನ್ನು ಕೊಟ್ಟು ಆ ಪೋರ್ಟಲಿಗೆ ನಿಮ್ಮ ಅಭಿಪ್ರಾಯ ಕಳಿಸಿ ಅಂತ ಕೇಳಿದೆ. ತಮ್ಮ ಅಭಿಪ್ರಾಯವನ್ನು ಅದಕ್ಕೆ ನೇರವಾಗಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಇಲ್ಲಾಂದರೆ ಪತ್ರ ಮುಖಾಂತರ ಕೂಡ ಲಾ ಕಮಿಷನ್ಗೆ ಬರಿಬೋದು. ಇದರ ವಿಳಾಸಗಳು ವೆಬ್ಸೈಟಲ್ಲಿ ಸಿಗ್ತವೆ, ಪತ್ರ ಮುಖಾಂತರನೂ ಬರಿಬೋದು. ಇದಾದ ಬಳಿಕ ಒಂದು ಕರಡು ಪ್ರತಿ ರಚನೆ ಆಗುತ್ತೆ, ಅದರ ಬಳಿಕ ಮತ್ತೆ ಜನಾಭಿಪ್ರಾಯ ಸಂಗ್ರಹ ಮಾಡುತ್ತೆ. ಹೌದು, ಯಾವುದೇ ಕಾನೂನು ಬರಬೇಕಾದ್ರೂ ಅದು ಪಾಲಿಸಿ ರಿಲೇಟೆಡ್ಡು ಇಂಥದ್ದನ್ನು ಸ್ವಲ್ಪ ಜಾಸ್ತಿ ಅಧ್ಯಯನ ಮತ್ತು ಅದರ ಬಗ್ಗೆ ಚರ್ಚೆಗಳಾಗ್ತವೆ ಸಾಮಾನ್ಯ. ಸೊ ಇದರಲ್ಲಿ ಇನ್ನೊಂದು ಸುತ್ತಿನ ಚರ್ಚೆಗೆ ಮತ್ತೆ ಅವಕಾಶ ಇದೆ. ಈಗ ಡ್ರಾಫ್ಟ್ ರೆಡಿ ಆಗುವ ತನಕದ್ದು ಒಂದು ಹಂತ, ಡ್ರಾಫ್ಟ್ ರೆಡಿಯಾದ ನಂತರದ್ದು ಒಂದು ಹಂತ ಇರುತ್ತದೆ. ಮತ್ತು ಅಲ್ಟಿಮೇಟಾಗಿ ಪಾರ್ಲಿಮೆಂಟಲ್ಲಿ ಇದು ಚರ್ಚೆಗೆ ಬಂದು ಅಲ್ಲಿ ಇದನ್ನು ಮತ ಹಾಕಿ ಅಲ್ಲಿಯ ಮೆಜಾರಿಟಿ ಡಿಸಿಷನ್ ತಗೊಂಡ ನಂತರ ಇದು ಕಾನೂನು ರೂಪಕ್ಕೆ ಬರಬಹುದು. ಅಂದರೆ ಈಗ ಇದರಿಂದಾಗಿ ಯಾವುದೇ ವ್ಯಕ್ತಿ, ಯಾವುದೇ ಧರ್ಮ, ಯಾರಿಗೂ ಕೂಡ ಯಾವುದೇ ಕೂಡ ತೊಂದರೆಗಳಿಲ್ಲ. ಈ ಹಿಂದೆ ಹೇಗಿತ್ತು ಅದೇ ಥರ ಇರುತ್ತೆ, ಆದರೆ ಕಾನೂನಾತ್ಮಕವಾಗಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ
ಹೌದು, ಕಾನೂನಾತ್ಮಕವಾಗಿ ಬದಲಾವಣೆ ಆಗುತ್ತೆ. ಮಾತ್ರ ಅಲ್ಲ, ಇದರ ಲಾಭ ಅಲ್ಟಿಮೇಟ್ ತುಂಬ ಇದರ ಬೆನಿಫಿಷಿಯರಿ ಯಾರು ಅಂತ ಕೇಳಿದರೆ ಮಹಿಳೆಯರು ಮತ್ತು ಅವರ ಸಬಲೀಕರಣ ಒಂದು. ಇನ್ನೊಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಎಲ್ಲರೂ ಒಂದೇ, ಒಂದು ದೇಶ ಒಂದೇ, ಎಲ್ಲರೂ ಒಂದೇ ಅನ್ನುವಂತಹ ಒಂದು ಪರಿಕಲ್ಪನೆಗೆ ಬರ್ತದೆ. ಇದರಿಂದ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವಂಥದ್ದು ಇರ್ಬೋದು, ಈಗಾಗಲೇ ಪಡಿತಾ ಇರುವಂಥದ್ದು, ಇದರ ಮೇಲೆ ಏನಾದರೂ ಇಂಪ್ಯಾಕ್ಟ್? ಯೂನಿಫಾರ್ಮ್ ಸಿವಿಲ್ ಕೋಡ್ ಬರೋದರಿಂದ ಸರ್ಕಾರದಿಂದ ಈಗ ಸಿಗುವಂತಹ ಸವಲತ್ತು ಯಾರಿಗೂ ಸಿಗದೇ ಇರುವಂಥದ್ದು ಅಥವಾ ಹೊಸ ಸವಲತ್ತು ಸಿಗುವುದೂ ಆಗೋದಿಲ್ಲ. ಪಾಲಿಸಿ ಮ್ಯಾಟ್ರ್ ಅದು ಇವೆಲ್ಲವೂ. ಸೊ ಸರ್ಕಾರದ ಆವಾಗಿನ ಪಾಲಿಸಿಗಳೇನಿದೆ ಅದರ ಪ್ರಕಾರ ಈ ಬಗ್ಗೆ ಬದಲಾವಣೆಗಳು ಬರ್ತವೆ ಹೊರತು ಯೂನಿಫಾರ್ಮ್ ಸಿವಿಲ್ ಕೋಡ್ ಬರೋದ್ರಿಂದ ಯಾವ ಬದಲಾವಣೆಯೂ ಸವಲತ್ತುಗಳ ಮೇಲೂ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಒಂದು ಚರ್ಚೆ ಇದೆ. ಈಗ ಮುಂದಿನ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡೇ ಈ ಒಂದು ಕಾನೂನಿನ ಪ್ರಸ್ತಾಪ ಆಗ್ತಾ ಇದೆ, ಏಕರೂಪ ನಾಗರಿಕ ಸಂಹಿತೆಯದ್ದು ಅಂತ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಸಂವಿಧಾನದ 44ನೇ ಪರಿಚ್ಛೇದದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡಬೇಕು, ಇದರ ಬಗ್ಗೆ ಪ್ರಯತ್ನಗಳು ನಡೀತಾ ಇರಬೇಕು ಅಂತಲೇ ಇದೆ. ಹಾಗಾಗಿ ಇದು ಇವತ್ತಿಂದ ಈ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ದು ಅಂತ ಹೇಳಿದ್ದು ಅಂತ ಸನ್ನಿವೇಶದಲ್ಲಿ ನಾವಿಲ್ಲ. ಯಾಕಂದರೆ ಮೊದಲಿಂದ ನಡೀತಾ ಬಂದಿದೆ. ಆದರೆ ಈಗ ಸ್ವಲ್ಪ ಮಹತ್ವ ಪಡೆದುಕೊಂಡಿದೆ. ಯಾಕೆ ಅಂದರೆ ಈ ಸರ್ಕಾರ ಹಿಂದೆ ಬಂದಾಗ ಪ್ರಣಾಳಿಕೆ ಅಥವಾ ಹೇಳಿದಂಥ ಕೆಲಸಗಳಲ್ಲಿ ಏನಿದೆ ಇದು ಒಂದಾಗಿತ್ತು. ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದು ಕೂಡ ಒಂದು ಪ್ರಣಾಳಿಕಾಂಶ ಅಂತ ಇರುವಂಥದ್ದು. ಹಾಗಾಗಿ ಉಳಿದ ಎಲ್ಲ ಪ್ರಣಾಳಿಕೆಗಳಲ್ಲಿರುವಂಥ ಒಂದೊಂದನ್ನೇ ಮಾಡ್ತಾ ಬಂದಾಗ ಇನ್ನೇನಿರುವಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಆದ್ದರಿಂದ ಅದು ಈಗ ಕೊನೆಯ ಕಾಲಘಟ್ಟದಲ್ಲಿರಿಂದ ಅಂದರೆ ಸಾಂದರ್ಭಿಕವಾಗಿ ಅದು ಆ ಥರ ಬರ್ತಾ ಇದೆ ಹೊರತು ಚುನಾವಣೆಯ ಅದು ಅಜೆಂಡಾ ಆಗಿ ಆಗತ್ತೆ ಅಂತ ನನಗನ್ಸಲ್ಲ. ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಚುನಾವಣೆಯ ಸಂದರ್ಭದಲ್ಲಿ ಇದು ಜಾರಿಯಾಗುವಂಥ ಅವಕಾಶಗಳು, ಸಾಧ್ಯತೆಗಳಿದೆ ಅಂತ ಅನಿಸುತ್ತಾನೆ. ಸಾಧ್ಯತೆ ಇದೆ. ಯಾಕೆಂದರೆ ಇದು ಈಗ ಚರ್ಚೆ ಆದ ತಕ್ಷಣ ಒಂದು ಕರಡು ರೆಡಿಯಾಗಿ ಅದನ್ನು ಮತ್ತೆ ಅಭಿಪ್ರಾಯ ಸಂಗ್ರಹಿಸಿ ಅದನ್ನು ಚರ್ಚೆಗೆ ಮಂಡಿಸ್ಬೋದು. ಆ ಚರ್ಚೆಯಲ್ಲಿ ಮಂಡನೆ ಆದಾಗಿ ಅಂದರೆ ಚುನಾವಣೆಗೆ ಮೊದಲೇ ಇದು ಬರುವಂಥ ಸಾಧ್ಯತೆ ಇದೆ, ಖಂಡಿತ ಇದೆ. ಯಾಕೆಂದರೆ ಸಮಯದ ಪರಿಮಿತಿ ಇಲ್ಲ ಇದಕ್ಕೆ. ಸಂವಿಧಾನದಲ್ಲಿ 44ನೇ ಪರಿಚ್ಛೇದದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾಡಿ ಅಂತ. ಸೊ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ. ಆದರೆ ಇದನ್ನು ಜಾರಿಗೊಳಿಸುವಂಥದ್ದು ಆಯಾ ರಾಜ್ಯಗಳಿಗೆ ಬಿಟ್ಟಂಥ ವಿಚಾರ ಆಗುತ್ತೆ ಅನ್ನುವಂಥದ್ದು. ಇದು ಏನಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಲಿಸ್ಟಲ್ಲಿ ಇರೋದ್ರಿಂದ ಪರ್ಸ್ನಲ್ ಲಾಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳು ಬೇಕಾದರೂ ಈ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡ್ಕೋಬೋದು. ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲೂ ಕೂಡ ಇದು ಅವಕಾಶ ಇದೆ. ಅಂದರೆ ಪಾರ್ಲಿಮೆಂಟಲ್ಲೂ ಮಾಡ್ಬೋದು, ಲೆಜಿಸ್ಲೇಚರಲ್ಲೂ ಮಾಡ್ಬೋದು. ಹಾಗಾಗಿ ಕೆಲವೊಂದು ರಾಜ್ಯಗಳು ಈಗಾಗಲೇ ಈ ಬಗ್ಗೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸಮಿತಿಗಳನ್ನು ಮಾಡಿ ಅವರು ಅಧ್ಯಯನ ಮಾಡಿ ಇದೇ ಥರ ಅಭಿಪ್ರಾಯ ಸಂಗ್ರಹ ಮಾಡಿ ವರದಿ ಕೇಳಿ ಈ ಥರದ್ದು ನಡೀತಾ ಇದೆ. ಆದರೆ ಎಲ್ಲೂ ಕೂಡ ಕರಡು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಒಂದು ಈ ಥರ ಇದಮಿತ್ತಮ್ ಅಂತ ಹೇಳಿ ಬಂದಿಲ್ಲ. ಹೌದು. ಅಂದರೆ ಒಂದು ವೇಳೆ ರಾಜ್ಯಗಳು ಇದನ್ನು ನಾವು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದರೆ ಅದು ಆಗೋದಿಲ್ಲ, ಮಾಡದಿರಲಿಕ್ಕೂ ಅವಕಾಶ ಇದೆ ಅಂತ. ಅವರು ಒಂದು ಅಮೆಂಡ್ಮೆಂಟ್ಗಳನ್ನು ಏನಾದರೂ ಅದಕ್ಕೆ ಮತ್ತೆ ಮಾರ್ಪಾಡುಗಳನ್ನು ಮಾಡುವಂಥದ್ದು ಈ ಥರದ್ದು ಬರುವಂಥ ಸಾಧ್ಯತೆಗಳಿದೆ. ಅದನ್ನು ಮುಂದೆ ಕಾನೂನು ಅಂದರೆ ಈಗ ಡ್ರಾಫ್ಟೇ ಇಲ್ಲದೆ ಇರೋದ್ರಿಂದ ಆಮೇಲೆ ಹೇಗೆ ಅಂತಲೇ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಪ್ರಿಮೆಚ್ಯೂರ್ ಸ್ಟೇಜ್ ಅಂತ ಅನಿಸುತ್ತೆ ಅದರ ಬಗ್ಗೆ ಚರ್ಚೆ. ಬಟ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥ ಈ ಉದಾಹರಣೆಗೆ NEPನ ಕೆಲವು ಇಂಪ್ಲಿಮೆಂಟ್ ಮಾಡಿಲ್ಲ ಅಥವಾ ಅದು ಆ ಥರದ್ದು ಇದೆ ಅಂಶಗಳು. ಇನ್ನು ಕೆಲವೊಂದು ಪರ್ಸ್ನಲ್ ಲಾಸನ್ನು ರಾಜ್ಯಗಳು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾವೆ. ಅವರವರ ರಾಜ್ಯಕ್ಕೆ ಬೇಕಾದ ಹಾಗೆ ಸಣ್ಣ ಪುಟ್ಟ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದು ಉದಾಹರಣೆಗಳಿದೆ. ಹಾಗಾಗಿ ಅದು ಬಂದ ನಂತರ ಯಾವ ಥರದ ರಿಯಾಕ್ಷನ್ ಬರುತ್ತೆ ಇದರ ಮೇಲೆ ಇವೆಲ್ಲವೂ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ. CAA NRC ಮತ್ತು UCC ಇದಕ್ಕೇನಾದರೂ ಸಂಬಂಧ ಇಲ್ಲ. NRC ಆಗಲಿ ಅಥವಾ CAAಗೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡಿಗೆ ಯಾವ ರೀತಿಯಾದಂಥ ಸಂಬಂಧನೂ ಇರೋದಿಲ್ಲ. ಕೆಲವೊಂದು ಧರ್ಮದಲ್ಲಿ ಅಥವಾ ಅವರ ಆಚರಣೆಯಲ್ಲಿ ಟ್ರೈಬಲ್ಸ್ ಇರ್ಬೋದು, ಧರ್ಮದಲ್ಲಿರ್ಬೋದು, ಬಾಲ್ಯ ವಿವಾಹ ಇವತ್ತಿಗೂ ನಡೀತಾ ಇದೆ. ಈಗ ಕೆಲವು ಇನ್ನು ಬುಡಕಟ್ಟು ಜನಾಂಗ ಏನು ಈ ಕಡೆ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಅಥವಾ ಕೆಲವು ಕಡೆಗಳಲ್ಲಿ ಇವತ್ತಿಗೂ ಕಾನೂನಿನ ಹೊರತಾಗಿ ಈಗ 18 ವರ್ಷ ವಯಸ್ಸಾಗಿರಬೇಕು ಮದುವೆ ಆಗಬೇಕಂದ್ರೆ ಹುಡುಗರಿಗೆ 21 ಅಂತ ಇರುವಂಥದ್ದು ಅದು ಮ್ಯಾರೇಜ್ ಆ್ಯಕ್ಟಲ್ಲಿರುವಂಥದ್ದು. ಆದರೆ ಕೆಲವು ಎಕ್ಸೆಪ್ಷನಿಗೋಸ್ಕರ ಏನಾಗಿದೆ, ಮುಸ್ಲಿಂ ಲಾದಲ್ಲಿ ಏಜ್ ಆಫ್ ಮ್ಯಾರೇಜ್ ಇಸ್ ಪ್ಯೂಬರಿಟಿ ಅಂತಾರೆ. ಅಂದರೆ ಹುಡುಗಿಯರು ಪ್ರಬುದ್ಧರಾಗೋದು, ಮೆಚ್ಯೂರ್ ಆಗುವಂಥದ್ದು ನಂತರ ಅವರಿಗೆ ಮದುವೆ ಆಗುವಂಥ ಅವಕಾಶ ಇದೆ. ಹುಡುಗರಿಗೆ 15 ವರ್ಷ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಪರ್ಸ್ನಲ್ ಲಾದಲ್ಲಿ ಸಿಕ್ಕಿರುವಂಥ ಒಂದು ಎಕ್ಸೆಪ್ಷನ್ ಅಥವಾ ಅವರಿಗೆ ರಿಯಾಯಿತಿ.
ಸೊ ಹಾಗಾಗಿ ಇವತ್ತು ದೊಡ್ಡ ಸಮಸ್ಯೆ ಏನು ಬರ್ತಾ ಇದೆ ಅಂದರೆ ಪಾಕ್ಸ್ಕೋ ಆ್ಯಕ್ಟ್ ಅಂತಿದೆ ನಮ್ಮ ದೇಶದಲ್ಲಿ, ಮಹಿಳೆಯರ ಅಥವಾ ಮಕ್ಕಳ ಮೇಲಿನ ದೌರ್ಜನ್ಯಕ್ಕಿರುವಂಥ ಒಂದು ಕಾಯ್ದೆ. ಅದರಲ್ಲಿ 18 ವರ್ಷ ವಯಸ್ಸಿಗಿಂತ ಕೆಳಗಿನವರ ಮೇಲೆ ಆಗುವಂಥ ಲೈಂಗಿಕ ಶೋಷಣೆಗೆ ಅದನ್ನು ಬಹಳ ಗಂಭೀರವಾದಂತಹ ಕಲಾಂಗಳಿದೆ, ಶಿಕ್ಷೆ ಇದೆ, ಎಲ್ಲ ಇದೆ. ಆದರೆ ಈ ಪರ್ಸ್ನಲ್ ಲಾ ಮತ್ತು ಅದರ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಇವಾಗ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಂತು. ಏನಂತು ಅಂದರೆ ಪರ್ಸ್ನಲ್ ಲಾ ಪ್ರಿವೈಲ್ ಆಗುತ್ತೆ ಅಂತ. ಅಂದರೆ ಪರ್ಸ್ನಲ್ ಲಾದಲ್ಲಿ ಸಿಕ್ಕಿರುವಂತಹ ಏಜಿನ ವಿನಾಯಿತಿ ಏನಿದೆ ಅದನ್ನು ಒಪ್ಪಬೇಕಾಗತ್ತೆ. ಹಾಗಾಗಿ ಪಾಕ್ಸ್ಕೋ ಆ್ಯಕ್ಟ್ ಅಪ್ಲೈ ಆಗಲ್ಲ ಅಂತ. ಇನ್ನೊಂದು ಬೆಂಚ್ ಏನು ಹೇಳುತ್ತೆ ಅಂದರೆ ಪರ್ಸ್ನಲ್ ಲಾ ಸಿಕ್ಕಿರುವಂಥ ವಿನಾಯಿತಿ ಬಾಧಕ ಅಲ್ಲ, ಪಾಕ್ಸ್ಕೋ ಆ್ಯಕ್ಟೇ ಪ್ರಿವೈಲ್ ಆಗುತ್ತೆ ಅಂತ ಹೇಳುತ್ತೆ. ಈ ಥರದ ಒಂದು ಸನ್ನಿವೇಶ ದೇಶದ ಎಲ್ಲ ಕಡೆ ಇವತ್ತು ಕೋರ್ಟ್ ಅಂದರೆ ಜುಡಿಷಿಯರಿಲಿ ಇದೆ. ಇದನ್ನು ನಿಭಾಯಿಸಬೇಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಲಾಗೂ ಆಗುವಂಥದ್ದು ಅಥವಾ ಅಪ್ಲೈ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ. ಅಂದರೆ ಇದು ಹೆಚ್ಚಾಗಿ ನ್ಯಾಯಾಂಗದ ಒಂದಷ್ಟು ಸವಾಲುಗಳಿಗೆ ಉತ್ತರವನ್ನು ಕೊಡುತ್ತೆ ಇದು ಅಂತ, ಸುಲಭ ಮಾಡುತ್ತೆ ಅಂತ. ಹೌದು, ಖಂಡಿತ ಹೌದು. ಈ ರೀತಿಯ ಸಂಘರ್ಷ ಇದೆಯಲ್ಲ, ಈ ಅಂದರೆ ಧರ್ಮದ ಆಧಾರದಲ್ಲಿ ಸಿಕ್ಕುವಂತಹ ಎಕ್ಸೆಪ್ಷನ್ ಅದನ್ನು ನಿಲ್ಲಿಸಿದರೆ ಎಲ್ಲರಿಗೂ ಒಂದೇ ಅನ್ನುವಂಥದ್ದು ಬರುತ್ತೆ. ಈಗ ಉದಾಹರಣೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಅಂದರೆ ಹೆಣ್ಣು ಮಕ್ಕಳು 4 ಮದುವೆಗೆ ಒಪ್ಪುವಂಥ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಸಮಾಜ ಇವತ್ತು ಎಜುಕೇಟೆಡ್ ಆಗಿದೆ. ಒಂದು ಹೆಂಗಸು ಅಥವಾ ಒಂದು ಮಹಿಳೆ ತನ್ನ ಗಂಡನಿಗೆ 3-4 ಹೆಂಡತಿಯನ್ನು ಒಪ್ಪುವಂಥ ಪರಿಸ್ಥಿತಿಲಿ ಇವತ್ತಿಲ್ಲ ದೇಶ. ಆದರೆ ಪರ್ಸ್ನಲ್ ಲಾದಲ್ಲಿ ಅದಕ್ಕೆ ಅವಕಾಶ ಇದೆ. ಸೊ ಇದನ್ನು ತೆಗೆಯುವಂಥದ್ದು ಮಹಿಳೆಯ ಸಬಲೀಕರಣ ಆಗ್ತದೆ ಅಂತ ವಿಚಾರ. ಎಸ್, ಇದಿಷ್ಟು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಅರುಣ್ ಶ್ಯಾಮ್ ಅವರು ಕೊಟ್ಟಿರುವಂತಹ ಮಾಹಿತಿ. ಅಡ್ವೊಕೇಟ್ ಅರುಣ್ ಶ್ಯಾಮ್ ಅವರು ಈಗಾಗಲೇ ಒಂದಷ್ಟು ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಸ್ಪಷ್ಟವಾದ ಮಾಹಿತಿ ಹೀಗೆ ಅಂತ ಹೇಳೋದಕ್ಕೆ ಅದರ ಒಂದು ಕರಡು ಪ್ರತಿ ಬರಬೇಕಾಗುತ್ತೆ ಅನ್ನುವಂಥದ್ದು. ಜೊತೆಗೆ ನಾಗರಿಕರು ಕೂಡ ಈ ಬಗ್ಗೆ ಅಭಿಪ್ರಾಯಗಳನ್ನು ಸಲ್ಲಿಸೋದಕ್ಕೆ ಅವಕಾಶಗಳಿದೆ, ಇಲ್ಲಿ ಹೇಗೆ ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅಂತ ಹೇಳ್ತಾ, ಲೋಕೇಶ್ ಬನ್ನೂರು, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.